ರಾಮಮಂದಿರ ನಿರ್ಮಾಣ ಪ್ರಯುಕ್ತ ದೇಶಾದ್ಯಂತ ಪ್ರತಿ ಹಿಂದೂಗಳ ಮನೆಗಳಿಂದ ನಿಧಿ ಸಮರ್ಪಣೆ ಹಾಗೂ ರಾಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಕಳದ ಶ್ರೀ ವಿಶ್ವೇಶ್ವರ ವೇಣುಗೋಪಾಲ ದೇವಸ್ಥಾನದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಿರಂತರ ರಾಮನಾಮ ಜಪ ಸಂಕೀರ್ತನೆ ಕಾರ್ಯಕ್ರಮವನ್ನು ಸಂಘ ಪರಿವಾರದ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭ ಕಾರ್ಯಕ್ರಮದ ಪ್ರಮುಖರಾದ ಹಿತೇಶ್ ಶೆಟ್ಟಿ, ಸುಧಾಕರ ಶಾನ್ಭೋಗ್ ಸೇರಿದಂತೆ ಎಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾನು ಹಿತೇಶ್ ಶೆಟ್ಟಿ ಅಂತ ಹೇಳಿ ಕಾರ್ಕಳ ನಗರ ಈಶ್ವರ ಪರಿಷತ್ನ ಅಧ್ಯಕ್ಷನಾಗಿದ್ದೇನೆ. ಸತತ 5 ಶತಮಾನಗಳಿಂದ ನಾವು ಅನುಭವಿಸಿದಂಥ ಒಂದು ವೇದನೆ ಮತ್ತು ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಒಂದು ಭವ್ಯವಾದ ರಾಮ ಮಂದಿರ ಆಗುವ ಸಂಕಲ್ಪನ ಕಾಲ ಈಗ ಕೂಡಿ ಬಂದಿದೆ. ಇದರ ಪ್ರಯುಕ್ತ ಈ ಮಂದಿರ ರಾಷ್ಟ್ರ ಮಂದಿರ ಆಗಬೇಕೆಂಬ ಕಲ್ಪನೆಯಲ್ಲಿ ಪ್ರತಿ ಹಿಂದೂಗಳು ಒಗ್ಗಟ್ಟಾಗಿ ಅಭಿಯಾನದಲ್ಲಿ ಒಟ್ಟು ಸೇರಬೇಕೆಂಬ ಕಲ್ಪನೆಯಲ್ಲಿ ದೇಶಾದ್ಯಂತ ಒಂದು ಹೋರಾಟ ನಡೀತಾ ಅಭಿಯಾನ ನಡೀತಾ ಇದೆ. ಈ ಅಭಿಯಾನದ ಪ್ರಯುಕ್ತ ಕಾರ್ಕಳ ನಗರದಲ್ಲಿ ನಾವು ಪ್ರತಿ ಉಪವಸತಿಯಲ್ಲಿ ಒಂದು ರಾಮನಾಮ ಜಪ, ರಾಮ ಸಂಕೀರ್ತನೆ, ಭಾರತ ಮಾತಾ ಪೂಜೆನಿಂದ ಕಾರ್ಯಕ್ರಮ ಮಾಡೋದರ ಜೊತೆಗೆ ಈಗ ನಗರದ ಎಲ್ಲ ಉಪವಸತಿಗಳು ಸೇರಿ ಕಾರ್ಕಳದ ಅನಂತ ಶಯನದ ಶ್ರೀ ವಿಶ್ವೇಶ್ವರ ವೇಣುಗೋಪಾಲ ಕೃಷ್ಣ ದೇವಸ್ಥಾನದಲ್ಲಿ ಇವತ್ತು ರಾಮನಾಮ ಜಪ ಸಂಕೀರ್ತನೆ